ಮಂಗಳೂರಿನ ಗ್ರಾಹಕರ ಅಚ್ಚುಮೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ಒಂದಾದ ಕ್ಯಾಲಿಕಟ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದೀಗ ಮತ್ತೆ ಕಾರ್ಯಾರಂಭಗೊಂಡಿದೆ. ಇಲ್ಲಿ ಎಲ್ಲಾ ಬಗೆಯ ವಿವಿಧ ಖಾದ್ಯಗಳು ಲಭ್ಯವಿದ್ದು ಇನ್ನು ಮುಂದೆ ನಿರಂತರವಾಗಿ ಗ್ರಾಹಕರಿಗೆ ವೈವಿಧ್ಯಮಯ ಖಾದ್ಯಗಳನ್ನು ರೆಸ್ಟೋರೆಂಟ್ ಉಣಬಡಿಸಲಿದೆ. ಜನಪ್ರಿಯ ಖಾದ್ಯಗಳ ರೆಸ್ಟೋರೆಂಟ್ಗಳಲ್ಲಿ ಒಂದಾದ ಕ್ಯಾಲಿಕಟ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತೆ ಶುಭಾರಂಭಗೊಂಡಿದೆ. ನಗರದ ಪಳ್ಳೀರ್ನ ಯುನಿಟಿ ಆಸ್ಪತ್ರೆಯ ಬಳಿಯಲ್ಲಿ ಈ ರೆಸ್ಟೋರೆಂಟ್ ಈ ಹಿಂದೆ ಕಾರ್ಯಾಚರಿಸುತ್ತಿದ್ದು ಗ್ರಾಹಕರ ಅಚ್ಚುಮೆಚ್ಚಿನ ರೆಸ್ಟೋರೆಂಟ್ ಕೂಡ ಇದಾಗಿತ್ತು. ಅನಂತರ ಕೋವಿಡ್ ಲಾಕ್ಡೌನ್ ಬಳಿಕ ಮತ್ತೆ ಪುನರಾರಂಭಗೊಂಡಿದ್ದು ಗ್ರಾಹಕರ ಸೇವೆಗೆ ಸಜ್ಜಾಗಿ ನಿಂತಿದೆ. ಟಿಕೆ ಫೈಸಲ್ ಅರ್ಫಸ್ ಐಕೆ ಫೈಸಲ್ ಮಾಲಕತ್ವದ ರೆಸ್ಟೋರೆಂಟ್ ಇದಾಗಿದ್ದು ಎಲ್ಲಾ ಶಾಖೆಗಳ ಖಾದ್ಯಗಳು ಇಲ್ಲಿ ಹೆಸರುವಾಸಿಯಾಗಿದೆ. ಕೋಸ್ಟಲ್, ಸೌತ್ ಇಂಡಿಯನ್, ಅರೇಬಿಕ್ ಮತ್ತು ಚೈನೀಸ್ ಖಾದ್ಯಗಳ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದ್ದು ಗ್ರಾಹಕರನ್ನ ಸ್ವಾಗತಿಸುತ್ತಿದೆ. ಈ ಸಂದರ್ಭ ಕಾಜಿ ಫಜಲ್ ಕೊಯಮ್ಮ ಕೂರತ್ ತಂಗಲ್ ದುವಾ ನೆರವೇರಿಸಿ ಶುಭ ಹಾರೈಸಿದ್ರು. ಇದೇ ವೇಳೆ ಸಮಾಜ ಸೇವಕರಾದ ಹಬೀಬ್ ಖಾದರ್, ಸುಕೂರ್, ನಿಜಾಮ್ ಈ ವೇಳೆ ಉಪಸ್ಥಿತರಿದ್ದರು. ಮಂಗಳೂರಿನ ಕ್ಯಾಲಿಕಟ್ ಕಿಚನ್ ರೆಸ್ಟೋರೆಂಟಲ್ಲಿ ಅಂದರೆ ಐಲ್ಯಾಂಡ್ ಹಾಸ್ಪಿಟಲ್ ಪಕ್ಕದಲ್ಲಿರುವ ಕ್ಯಾಲಿಕಟ್ ಕಿಚನ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಹಾಲ್ ಇದೆ. ಚಿಕ್ಕ ಪಾರ್ಟಿ, ಬರ್ಡೇ ಪಾರ್ಟಿ ಮುಂತಾದವು ಮಾಡಲಿಕ್ಕೆ ಗಾರ್ಡನ್ ಎನ್ವೈರ್ಮೆಂಟಲ್ಲಿ. ಅದೇ ರೀತಿ AC ರೂಮ್ ಇದೆ, ಅಲ್ಲೂ ಸಹ ಪಾರ್ಟಿ ಹಾಲ್ ಇದೆ. ಕೊರೋನಾ ಲಾಕ್ಡೌನ್ ನಂತರ ರೀಓಪನ್ ಆಗ್ತಾ ಇದೆ. ತಾವೆಲ್ಲರೂ ಕುಟುಂಬ ಸಮೇತವಾಗಿ ಈ ರೆಸ್ಟೋರೆಂಟ್ಗೆ ಬಂದು ನಮ್ಮ ആഹാരವನ್ನು ആസ്വദിಸಬೇಕಾಗಿ വിനಂತಿಸುತ್ತೇವೆ. ഇന്ന് നമ്മുടെ ആഫ്റ്റർ ലോക്ക്ഡൗൺ ശേഷം ഇന്ന് റീഓപ്പൺ ആയിട്ടുണ്ട്. നമ്മളെ മോർ ദൻ വെറൈറ്റീസ് ഉണ്ട്. മലബാറിലുണ്ട്, ചൈനീസ് ഉണ്ട്, അറബിക്കിലുണ്ട്, പിന്നെ സൗത്ത് ഇന്ത്യൻ ഉണ്ട്, ഫിഷിലെല്ലാ വെറൈറ്റീസ് ഉണ്ട്. കേരള സ്റ്റൈൽ കൊത്തു പൊറോട്ട, കീ പൊറോട്ട, പിന്നെ ബിരിയാണി, തലശ്ശേരി ദം ബിരിയാണി, പിന്നെ അൽഫാം, പെരി പെരി ചിക്കൻ, അറബിക്കിൽ ഒരുപാട് വെറൈറ്റീസ് ഉണ്ട്. പിന്നെ ഇതിൽ ഫിഷിൽ എല്ലാ ഐറ്റംസും ഉണ്ട്. സ്പെഷ്യൽ ഗീ റോസ്റ്റ്, ಗ್ರೀನ್ ರೋಸ್ಟ್, ಮಸಾಲ ಫ್ರೈ, ತವಾ ಫ್ರೈ ಎಲ್ಲ ಐಟಮ್ಸು ഉണ്ട്. ಮಂಗಳೂರಿನ ಪಳ್ಳೀರ್ನಲ್ಲಿರುವ ಕ್ಯಾಲಿಕಟ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತೆ ಆರಂಭಗೊಂಡಿದ್ದು ಗ್ರಾಹಕರಿಗೆ ವಿವಿಧ ಶೈಲಿಯ ಆಹಾರಗಳನ್ನು ಉಣಬಡಿಸಲು ತಯಾರಾಗಿದೆ. ಇಲ್ಲಿ ಎಲ್ಲಾ ಶಾಖೆಗಳ ರುಚಿಯಾದ ಆಹಾರಗಳು ಲಭ್ಯವಿದ್ದು ಕೋವಿಡ್ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿಕೊಂಡು ಗ್ರಾಹಕರ ಸೇವೆಗೆ ರೆಸ್ಟೋರೆಂಟ್ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.